ಉಳ್ಳಾಲ ನಗರಸಭಾ ವ್ಯಾಪ್ತಿದ ಮಾತಾ 31 ವಾರ್ಡದ ಜನಗಳಿಗೆ ಅನುಕೂಲ ಆಪಿಲಕ ಮೂಲಸೌಕರ್ಯ ಒದಗಾಯರೆ ಜನಹಿತ ಕಾರ್ಯಯೋಜನೆಯನ್ನು ಅಟನೆ ಮಾಡ್ತದಿತ್ತು. ಕಲ್ಲಾಪು ಯೂನಿಟಿ ಸಭಾಂಗಣ ಅಂಗಾರ ಕಾಂಡೆ ಇಂದತ ಉದಿಪನ ಲೇಸ ನಡಪಾಯಿರು. ಉಳ್ಳಾಲ ನಗರಸಭಾ ಪೌರಾಯುಕ್ತರು ರಾಯಪೇರು ಪಾತಿರೊಂದು ಉಳ್ಳಾಲ ನಗರಸಭೆತ 4 ವಾರ್ಡ್ ಸೇರಾ ಒಂಜಿ ಜಾಗೆಡು ಜನಕ್ಲೆಗ್ ಅಗತ್ಯ ಬೋಡಾಯಿನ ಜನನ ಮರಣ ಪ್ರಮಾಣ ಪತ್ರ ಉದ್ದಿಮೆ ಪರವಾನಗಿ ಕಟುನ ನಮ್ರ ತೆರಿಗೆ ಸಂಗ್ರಹ ನೀರ್ದ ಸಂಪರ್ಕ ಇಂಚಿತ್ತಿ ಅಗತ್ಯ ಮೂಲಭೂತ ವ್ಯವಸ್ಥೆಯನ್ನು ಒದಗಾಯರೆ ಅವಕಾಶ ಮಂತದ ಕರಿ 1 ವರ್ಷಡ್ ಜನಕ್ಲೆಗ್ ಅನುಕೂಲ ಆಪಿನ ನಿಟ್ಟಿಡು ಇಂಚಿನ ಕಾರ್ಯಕ್ರಮ ಮಲ್ತೊಂದಿತ್ತಂಡಲ ದುಂಬುದ ದಿನಕ್ಲೆಡು ನನಲಾತು ಎಡ್ಡೆ ವ್ಯವಸ್ಥೆಡು ವಾರಗ್ 2 ದಿನಾಂಡಲ ಇಂಚಿನ ವ್ಯವಸ್ಥೆ ಮಲ್ಪುವ ತೆರಿಗೆ ಸಂಗ್ರಹಲ ಜಾಸ್ತಿ ಆಯರೆ ಇಂದಿರ್ದು ಅನುಕೂಲ ಆಪುಡು ಪಂಡ ತೆರಿಪಾಯರು. ಉಳ್ಳಾಳ ನಗರಸಭಾ ವ್ಯಾಪ್ತಿಯಲ್ಲಿ 31 ವಾರ್ಡ್ಗಳಲ್ಲಿ ಜನಹಿತ ಅಂದರೆ ಪಬ್ಲಿಕ್ ಗವರ್ನೆನ್ಸ್ ಅಂತೇಳಿ ಜನರ ಬಳಿಗೆ ಹೋಗಿ ಜನರಿಗೆ ಮೂಲಭೂತ ಸೌಕರ್ಯಗಳಾದ ಉದ್ದಿಮೆ ಪರವಾನಿಗೆ, ಜನರ ಮರಣ ಮತ್ತು ನೀರಿನ ಜೋಡಣೆ, ಕಟ್ಟಡ ತೆರಿಗೆ, ಇತರೆ ತೆರಿಗೆಗಳನ್ನು ಸ್ಥಳದಲ್ಲೇ ಸ್ವೀಕಾರ ಮಾಡಿ ಅವರಿಗೆ ಅರ್ಜಿಗಳನ್ನು ಸ್ವೀಕಾರ ಮಾಡಿ ಇಲ್ಲೇ ಅವರಿಗೆ ಆದೇಶಗಳನ್ನು ನೀಡ್ತೀವಿ. ಇದು ಪ್ರತಿಯೊಂದು ವಾರ್ಡ್ಗಳಲ್ಲಿ ನಾವು ಮಾಡಲಿಕ್ಕೆ ಈಗಾಗಲೇ ಒಂದು ಪ್ಲ್ಯಾನನ್ನು ಐಡಿಯಾ ಮಾಡಿ ನಾವು ಈಗಾಗಲೇ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷ, ಸ್ಥಾಯಿ ಸಮಿತಿ ಅಧ್ಯಕ್ಷರು ಎಲ್ಲ ಕೌನ್ಸಿಲ್ ಗಮನಕ್ಕೆ ತಂದು ಯಾವ ಹತ್ತಿರ ಇರುವಂಥ ವಾರ್ಡ್ಗಳಲ್ಲಿ 3-4 ವಾರ್ಡ್ಗಳನ್ನು ಸೇರಿಸಿ ಜನರಿಗೆ ಸಿಗಬೇಕಾದ ಮೂಲಭೂತ ಸೌಕರ್ಯಗಳನ್ನು ಅಂದರೆ ಜನನ ಮರಣ, ಬಸ್ ಸರ್ಟಿಫಿಕೇಟು ಮತ್ತು ದಾನಪತ್ರ, ಇತರೆ ಸಣ್ಣ ಸಣ್ಣ ಆದೇಶಗಳನ್ನು ನಾವು ಇಲ್ಲೇ ಸ್ಥಳದಲ್ಲೇ ಆದೇಶ ಮಾಡಿ ನಿರಂತರವಾಗಿ ನೀಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಈಗ ಎಲ್ಲ ಸಿಬ್ಬಂದಿಗಳನ್ನು ನಾವು ಇಲ್ಲಿ ನಿಯೋಜನೆ ಮಾಡಿದ್ದೀವಿ. 10 ರಿಂದ 4 ಗಂಟೆ ತನಕ ನಾವು ಈ ಪ್ರದೇಶಗಳಲ್ಲಿ ನಾವು ಕಾರ್ಯನಿರ್ವಹಿಸ್ತೀವಿ. ಜನರಿಗೆ ಮೂಲಭೂತ ಸೌಕರ್ಯ ಒದಗಿಸಲಿಕ್ಕಾಗಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ. ನಿರಂತರವಾಗಿ ವಾರದಲ್ಲಿ 2 ದಿನ ಈ ಒಂದು ಜನಹಿತ ಕಾರ್ಯಕ್ರಮನ ನಾವು ನಗರಸಭೆ ವ್ಯಾಪ್ತಿಯಲ್ಲಿ ಮಾಡ್ತಾಯಿದ್ದೀವಿ. ಇದನ್ನು ನಾಗರಿಕರು ಸದುಪಯೋಗ ಪಡೆಕೊಂಡು ಅದಕ್ಕೆ ಬೇಕಾದ ಎಲ್ಲ ದಾಖಲೆ ಕೊಟ್ಟರೆ ಸ್ಥಳದಲ್ಲೇ ಆದೇಶವನ್ನು ನೀಡ್ತೀವಿ ಎಂಬುದಾಗಿ ಜನರಿಗೆ ನಾವು ತಿಳುವಳಿಕೆ ಕೊಡ್ತಾ ಇದ್ವಿ. ಇದರ ಸೌಲಭ್ಯವನ್ನು ಪಡೆದುಕೊಳ್ಳಬೇಕು. ಆಯಾ ವ್ಯಾಪ್ತಿಯ ವಾರ್ಡಿನ ಸದಸ್ಯರು ಜನರಿಗೆ ಈ ಬಗ್ಗೆ ಮಾಹಿತಿಯನ್ನು ಒದಗಿಸಿ ಆ ಮೂಲಭೂತ ಸೌಕರ್ಯ ಪಡೀಲಿಕ್ಕೆ ಸಹಕರಿಸಬೇಕೆಂಬುದಾಗಿ ನಾನು ನಾಗರಿಕರಲ್ಲಿ ಮತ್ತು ಆ ವಾರ್ಡಿನ ಸದಸ್ಯರಲ್ಲಿ ನಾನು ವಿನಯಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೀನಿ. ಜನಕ್ಲೆಗ್ ಅಕ್ಲೆಗ್ ಬೋಡಿತ್ತಿನ ಸರ್ಟಿಫಿಕೇಟ್ ಪಡೆವನರೆ ಟ್ಯಾಕ್ಸ್ ಲೈನ್ ಕಟ್ಟೆರೆ ಜನಹಿತ ವ್ಯವಸ್ಥೆ ಮಾಡ್ತದ ಇಂದಿರ್ದು ಜನಕ್ಲೆನ ಅನಾವಶ್ಯಕ ಓಡಾಟ ತಪ್ಪುಂಡು ಪಣದು ನಗರಸಭಾ ಉಪಾಧ್ಯಕ್ಷರು ಅಯ್ಯೂಬ್ ಮಂಜರ ತೆರಿಪಾಯರು. ಉಳ್ಳಾಲ ನಗರಸಭೆ ಜನರ ಬಲಿಗೆ ಅನ್ನುವ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಉಳ್ಳಾಲ ನಗರಸಭೆಯ ಅಧ್ಯಕ್ಷರು, ಸ್ಥಾಯಿ ಸಮಿತಿ ಅಧ್ಯಕ್ಷರು ಮತ್ತು 31 ಕೌನ್ಸಿಲರ್ಗಳ ಒಂದು ಸಭೆಯಲ್ಲಿ ತೀರ್ಮಾನಿಸಿದ ಪ್ರಕಾರ ನಾವು ಈ ದಿನ ಯೂನಿಟಿ ಹಾಲ್ನಲ್ಲಿ ಈ ಪರಿಸರದ ವಾರ್ಡ್ಗಳ ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ಏನು ಅವರ ಮೂಲಭೂತ ಸೌಕರ್ಯಗಳನ್ನು ಸಕಾಲಕ್ಕೆ ಒದಗಿಸಿಕೊಡುವಂತಹ ಒಂದು ಕಾರ್ಯಕ್ಕೆ ನಾವು ಈಗಾಗಲೇ ನಮ್ಮ ಅಧ್ಯಕ್ಷರು ಚಾಲನೆಯನ್ನು ನೀಡಿದ್ದಾರೆ. ಅದೇ ರೀತಿ ನಮ್ಮ ಯಾರು ಈ ನಗರಸಭೆಯ ಸ್ಟಾಫ್ಗಳು ಅದರ ವೃಂದ ಈಗಾಗಲೇ ಆ ಕಾರ್ಯಕ್ರಮದಲ್ಲಿ ತೊಡಗಿಕೊಂಡಿದೆ.
ನಮ್ಮ ಉದ್ದೇಶ ಇಷ್ಟೇ, ನಮ್ಮ ಆಡಳಿತದ ಉದ್ದೇಶ ಇಷ್ಟೇ, ನಾವು ಜನರು ನಗರಸಭೆಗೆ ಬಂದು ಅಲೆದಾಡುವಂತಹ ಒಂದು ವ್ಯವಸ್ಥೆಯನ್ನು ನಾವು ಆದಷ್ಟು ಕಡಿಮೆ ಮಾಡಿಕೊಳ್ಳುವ ಮೂಲಕ ಜನರ ಬಳಿಗೆ ಏನು ಮೂಲಭೂತ ಸೌಕರ್ಯಗಳನ್ನು ಕೊಡುವಂತಹ ಒಂದು ನಿಟ್ಟಿನಲ್ಲಿ ನಮ್ಮ ಆಡಳಿತದೊಂದಿಗೆ ಅಧಿಕಾರಿ ವೃಂದದ ಅವರೆಲ್ಲರೂ ಸೇರಿಕೊಂಡು ಒಂದು ವಿನೂತನ ಒಂದು ಕಾರ್ಯಕ್ರಮಕ್ಕೆ ನಾವಿವತ್ತು ಚಾಲನೆಯನ್ನು ಅಧ್ಯಕ್ಷರು ನೀಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಒಂದಿನ ದಿನಕ್ಕೆ ಖಂಡಿತ ಸ್ಟಾಪ್ ಆಗುವುದಿಲ್ಲ. ಇದು ಇವತ್ತು ಸ್ಟಾರ್ಟ್ ಆದ ಕಾರ್ಯಕ್ರಮ ಪ್ರತಿ ವಾರದಲ್ಲೂ 2 ದಿನಗಳಂತೆ ಆಯಾಯ ಸ್ಥಳದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಸಲು ನಾವು ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ. ಇದರ ಸಂಪೂರ್ಣ ಸಹಕಾರವನ್ನು ಸರ್ವ ನಾಗರಿಕರು ಪಡೆಯುವ ಮೂಲಕ ನಮ್ಮೊಂದಿಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಇದಕ್ಕೆ ಬೇಕಾದಂಥ ಕಂಪ್ಯೂಟರ್ನ ಎಲ್ಲ ವ್ಯವಸ್ಥೆಗಳನ್ನು ಕೂಡ ನಮ್ಮ ಅಧ್ಯಕ್ಷರು, ಸ್ಥಾಯಿ ಸಮಿತಿ ಅಧ್ಯಕ್ಷರು, ನಮ್ಮ ಪೌರಾಯುಕ್ತರು ಮತ್ತು ಅವರ ವೃಂದ ಮಾಡಿದ್ದೇವೆ. ಇದರ ಪ್ರಯೋಜನವನ್ನು ತಾವೆಲ್ಲರೂ ಈ ಊರಿನ ಎಲ್ಲ ನಾಗರಿಕರು ಪಡೆಯಬೇಕಾಗಿ ತಮ್ಮ ಮೂಲಕ ವಿನಂತಿಯನ್ನು ಮಾಡುತ್ತಾ ನಮ್ಮ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂತಹ ನಮ್ಮೆಲ್ಲರ ಪ್ರೀತಿಯ ಉಳ್ಳಾಲ ನಗರಸಭೆಯ ಅಧ್ಯಕ್ಷರಾದಂಥ ಶ್ರೀಮತಿ ಚಿತ್ರಕಲಾರವರು, ಅದೇ ರೀತಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂತಹ ಜರೀನಾ ಬಾನುರವರು, ನಮ್ಮ ಪ್ರೀತಿಯ ಪೌರಾಯುಕ್ತರಾದಂತಹ ರಾಯಪ್ಪರವರು, ಶಶಿಕಲಾರವರು, ಅದೇ ರೀತಿ ಕೌನ್ಸಿಲರಾದಂಥ ಮುಸ್ತಫರವರು, ರಾಜೇಶ್ ರವರು, ಅದೇ ರೀತಿ ನಮ್ಮ ಮ್ಯಾನೇಜರ್ ಅವರು, ಅದೇ ರೀತಿ ನಮ್ಮ ಬಿಂದಿಯಾ ಮೇಡಮ್ ಅವರು, ತುಳಸಿಯವರು, ವಿನೋದ್ರವರು ಮತ್ತು ಅವರ ಅದೇ ರೀತಿ ವಾಸುದೇವರವರು, ಚಂದ್ರಹಾಸ್ರವರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಾಥ್ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಗರಸಭೆಯ ವತಿಯಿಂದ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಉಳ್ಳಾಲ ನಗರಸಭಾ ಅಧ್ಯಕ್ಷರು ಶ್ರೀಮತಿ ಚಿತ್ರಕಲಾ ಲೇಸ್ತ ಗುರ್ಕಾರ್ಮಣಿ ವಹಿಸುತ್ತಿದ್ದರು. ಉಳ್ಳಾಲ ನಗರಸಭೆ ವ್ಯಾಪ್ತಿಯ ಈ 31 ವಾರ್ಡ್ಗಳಲ್ಲಿ ನಡಿಬೇಕಿದ್ದ ಈ ಕಾರ್ಯಕ್ರಮವನ್ನು ನಾವೀಗ ಫಸ್ಟ್ ಯೂನಿಟಿ ಹಾಲಲ್ಲಿ 5 ವಾರ್ಡ್ಗೆ ಸಂಬಂಧಪಟ್ಟ ಹಾಗೆ ನಾವೀಗ ಚಾಲನೆ ಕೊಟ್ಟೆವು. ಈಗ ಇದಕ್ಕೆ ಎಲ್ಲರ ಸಹಕಾರ ಅಗತ್ಯ, ಜನಗಳ ಸಹಕಾರ ಕೂಡ ಅಗತ್ಯ, ಹಾಗೆ ಕೌನ್ಸಿಲರ್ನವರ ಸಹಕಾರ ಕೂಡ ಅಗತ್ಯ. ಇದು ಇಲ್ಲಿಗೆ ಒಂದೇ ದಿನದ ಕಾರ್ಯಕ್ರಮ ಆಗಬಾರ್ದು. ಇದನ್ನು ಕಂಟಿನ್ಯೂಸ್ ಆಗಿ ಒಂದನೇ ನಮಗೆ ನಗರಸಭೆಗೆ ಕೂಡ ಒಂದು ಆದಾಯದ ಆಗಬೇಕು, ಕ್ರೋಢೀಕರಿಸಬೇಕು. ಇನ್ನೊಂದು ಜನಗಳಿಗೆ ಇದನ್ನು ನಾವು ಜನಗಳ ಕಾಲ ಹತ್ತಿರಕ್ಕೆ ನಾವು ಕೊಂಡೋಗಿ ಮುಟ್ಟಿಸಿದ ಹಾಗೆ 2 ಆಗ್ತದೆ. ಒಂದು ನಗರಸಭೆಗೂ ಒಂದು ಇನ್ಕಮ್, ಜನಗಳಿಗೂ ಒಂದು ಹೆಲ್ಪ್. ಹಾಗೆ ಇದಕ್ಕೆ ಎಲ್ಲರ ಸಹಕಾರ ಅಗತ್ಯ. ಮತ್ತು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಂಥ ನಮ್ಮ ಎಲ್ಲ ಕೌನ್ಸಿಲರ್ ಅವರು ಮತ್ತು ನಮ್ಮ ಸಿಬ್ಬಂದಿಗಳಿಗೆ ಎಲ್ಲರಿಗೂ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಸ್ಥಾಯಿ ಸಮಿತಿ ಅಧ್ಯಕ್ಷರು ಜರೀನಾ ರೌಫ್, ಕೌನ್ಸಿಲರ್ ಮುಸ್ತಾಕ್ ಪಟ್ಲ, ಮ್ಯಾನೇಜರ್ ಜಯಶೀಲ, ವಾಸುದೇವ್ ಸೇರಿದಂತೆ ನಗರಸಭಾ ಸಿಬ್ಬಂದಿಗಳು ಕಾರ್ಯಕ್ರಮದ ಮುತಾಲಿಕೆಡಿದ್ದರು. ನಗರಸಭೆಯಲ್ಲಿ ಜನಹಿತ ಪರವಾಗಿ ಜನರಿಗೆ 31 ಕೌನ್ಸಿಲರಿಗೂ ಕೂಡ ಇದು ಉಪಯೋಗವಾಗುವಂತಹ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಇಲ್ಲಿ ಎಲ್ಲ 5 ವಾರ್ಡ್ಗಳಿಗೆ ಹತ್ತಿರವಾಗುವಂತಹ ಇಲ್ಲಿ ನಾವು ಏರ್ಪಾಡು ಮಾಡಿದ್ದೇವೆ. ಎಲ್ಲರಿಗೂ ಒಂದು ಸದುಪಯೋಗ ಪಡುವಂತಹ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಎಲ್ಲರೂ ಸಹಕಾರವನ್ನು ಬೇಕು. ಪ್ರತ್ಯೇಕವಾಗಿ ನಮ್ಮ ಜನರಿಗೂ ಕೂಡ ಎಲ್ಲರೂ ವಿನಂತಿಯನ್ನು ನಾನು ಹೇಳ್ತಾ ಇದ್ದೇನೆ.